ದೋಸೆ ನೋಡಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೂಪರಾಗಿರುವಂಥ ಒಂದು ಸ್ಮೂತಾಗಿ ಸ್ಪಾಂಜ್ ಥರ ಟೇಸ್ಟಿ ಒಂದು ದೋಸೆ ಮಾಡಬೇಕು ಅಂತ ಇದ್ದೀನಿ. ಅದು ರವಾ ದೋಸೆ. ಅದಕ್ಕೆ ಅಕ್ಕಿ, ಬಾಂಬೆ ರವಾ, 2 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, ಕುಚಲಕ್ಕಿ, ರೈಸ್ ಎಲ್ಲ ಹಾಕಿಬಿಟ್ಟು ದೋಸೆ ಮಾಡೋಣ ಬನ್ನಿ. ನಾನಿಲ್ಲಿ 2 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನೊಂದು 4 ಗಂಟೆ ನೆನೆಯಕ್ಕಿಟ್ಟಿದ್ದೀನಿ. ಅದರ ಜೊತೆ 2 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಕೂಡ ಹಾಕಿದ್ದೀನಿ. 1 ಕಪ್ಪಷ್ಟು ಕುಚಲಕ್ಕಿಯಲ್ಲಿ ಮಾಡಿದ ಅನ್ನ. ಅಕ್ಕಿ ಮತ್ತು ಅನ್ನ 2 ರುಬ್ಬಿದ ಮೇಲೆ ಇನ್ನೇನು ನಾವು ಇಟ್ಟು ತೆಗಿಬೇಕು ಅನ್ನುವಷ್ಟರಲ್ಲಿ ಅದೇ 1 ಕಪ್ಪಲ್ಲಿ ನಾನು ಬಾಂಬೆ ರವೆಯನ್ನು ಒಂದು 10 ನಿಮಿಷ ಈ ಥರ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದನ್ನು ಕೂಡ ಸೇರಿಸಿ ನಾವು ರುಬ್ಬಬೇಕು. ಅಕ್ಕಿ ರುಬ್ಬಕ್ಕಾಗೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬಾಂಬೆ ರವೆ ನೋಡಿ ನೆನೆದು ಈ ಥರ ಹಾಕಿಬಿಟ್ಟಿದೆ. ಇವಾಗ ಇದಕ್ಕೆ ರುಬ್ಬಕ್ಕಾಕೋಣ. ಇಟ್ಟು ರುಬ್ಬಿ ತೆಗ್ದಾಯಿತು ನೋಡಿ. 1 ಚಿಟಿಕೆ ನಾನಿಲ್ಲಿ ಈಸ್ಟನ್ನು ತೊಗೊಂಡಿದ್ದೀನಿ ನೋಡಿ. ಇಷ್ಟೇ ಸಾಕು. 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೀಟ್ ಮಾಡಬೇಕು. ಮಾಡಿ ಆಯಿತು. ಇನ್ನು ಇದನ್ನು 8 ಗಂಟೆ ನಾವು ಇಟ್ಟು ಹದ ಬರೋದಕ್ಕೆ ಇಟ್ಟು ಬಿಡೋಣ. ನಾಳೆ ಬೆಳಿಗ್ಗೆ ಏನಾಗುತ್ತೆ ನೋಡೋಣ. ಇಟ್ಟು ನೋಡಿ ಚೆನ್ನಾಗಿ ಉದುಗಿ ಬಂದಿದೆ. ಚಟ್ನಿ ಮಾಡೋಕ್ಕೆ ನಾನಿಲ್ಲಿ 4 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಅರಿಶಿನ ಪುಡಿ, 2 ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವಿನ ಸೊಪ್ಪು. ಇದನ್ನು ಫ್ರೈ ಮಾಡಿಯೂ ಚಟ್ನಿ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿಯೂ ಚಟ್ನಿ ರುಬ್ಬಕ್ಕೆ ಹಾಕ್ಬೋಣ. ನೆನೆ ಹಾಕಿದ್ದೀನಿ ಸಾಸಿವೆ ಕಾಳು, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಚಟ್ನಿ ರೆಡಿ. ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ.